ಕೋಮು ಭಾವನೆ ಕೆರಳಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟುಹಾಕಲು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ಎಸ್ಪಿ ಅರುಣ್ ಕುಮಾರ್ ಅವರು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಎಂದು ಮೂಡಾ ಅಧ್ಯಕ್ಷ ಕೆಪಿಸಿಸಿ ವಕ್ತಾರ ಅಮಳ ರಾಮಚಂದ್ರ ಹೇಳಿದರು. ಕೋಮು ಸಾಮರಸ್ಯ ಹುಟ್ಟುಹಾಕಲು ಗಡಿಪಾರು ಮೊದಲಾದ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಇದರಲ್ಲಿ ಹಕೀಂ, ಅಜಿತ್ ರೈ ಹೋನೆ, ಮನೀಶ್, ಅರುಣ್ ಕುಮಾರ್ ಪುತ್ತಿಲ ಮೊದಲಾದವರ ಹೆಸರು ಇದೆ. ಇವರುಗಳನ್ನು ಗಡಿಪಾರು ಮಾಡಿ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟುಹಾಕಲು ನಡೆಸಿದ ಪ್ರಯತ್ನ ಪ್ರಶಂಸನೀಯ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅನ್ನುವುದರಲ್ಲಿ ಯಾರಿಗೂ ಸಂಶಯವಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕೋಮು ಆಧಾರಿತ ಹಿಂಸೆಗಳು ಆದಾಗ, ಕೋಮು ದಳ್ಳೂರಿ, ಕೋಮು ಗಲಭೆಗಳು ಆದಾಗ, ಕೋಮು ಕೊಲೆಗಳು ಆದಾಗ ಸಂತೋಷ ಪಡುವ ಸಾಮಾನ್ಯ ನಾಗರಿಕರು ಯಾರೂ ಇಲ್ಲ. ಜನ ಬಯಸದೆ ಹೋದರೂ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕೋಮು ಗಲಭೆಗಳು, ಧರ್ಮದ ಆಧಾರದಲ್ಲಿ ಅಮಾಯಕರ ಹತ್ಯೆಗಳು ನಡೆಯುತ್ತಲೇ ಇದೆ ಅನ್ನೋದು ಅತ್ಯಂತ ಆಶ್ಚರ್ಯದ ವಿಷಯ. ಆಶ್ಚರ್ಯದಲ್ಲಿ ಆಶ್ಚರ್ಯವೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ 90%ಕ್ಕಿಂತ ಹೆಚ್ಚು ಜನ ಬಯಸದ ಕೋಮು ಗಲಭೆಗಳನ್ನು ಪ್ರಚೋದಿಸಿ ಅಮಾಯಕ ಜನರಿಂದ ಕೊಲೆ ಮಾಡಿಸುವವರು ಮತ್ತು ಅಮಾಯಕರ ಸಾವಿಗೆ ಕಾರಣರಾಗುವ ನಿಜವಾದ ಖಳನಾಯಕರು ತಮ್ಮ ಕೋಮುಗಳ ನಾಯಕರೆನಿಸಿಕೊಳ್ಳುವುದು ಇದು ವಿಚಿತ್ರವಾದರೂ ಸತ್ಯ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಕಾಂಗ್ರೆಸ್ ವಕ್ತಾರರಾದ ರಾಮ ಮೆನಾಲ, ಚಂದ್ರಪ್ರಭಾ ಗೌಡ, ರವೀಂದ್ರ ನೆಕ್ಕಿಲು, ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ನಿಜವಾಗಿ ಯಾರು ಕೋಮು ಗಲಭೆಯನ್ನ ಮಾಡ್ತಾರೆ, ಯಾರು ಕೋಮು ಗಲಭೆಗಳನ್ನ ಮಾಡಿಸ್ತಾರೆ, ಯಾರು ಈ ಕೊಲೆಗಳಿಗೆ ಪ್ರಚೋದನೆ ಕೊಡ್ತಾರೆ, ಅವರು ನಿಜವಾಗಿ ಈ ಜಿಲ್ಲೆಯಲ್ಲಿ ಖಳನಾಯಕರು ಅಂತ ಜನ ಅವರನ್ನ ಗ್ರಹಿಸಬೇಕಾಗಿತ್ತು. ಆದ್ರೆ ಆಶ್ಚರ್ಯದಲ್ಲಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಯಾರು ಖಳನಾಯಕರು ಅಂತ ಬಿಂಬಿಸಲ್ಪಡ್ಬೇಕಾಗಿತ್ತೋ, ಯಾರು ಖಳನಾಯಕರಾಗಿದ್ದಾರೆಯೋ ಅವರನ್ನೇ ನಾಯಕರು ಅಂತ ಜನ ಭ್ರಮಿಸುವ ಹಾಗೆ ಆಗಿದೆ. ಕೊಲೆ ಮಾಡುವವರನ್ನು ಅವರನ್ನು ಮೂರ್ಖರು ಅಂತಲೂ ಕರೆಯಬಹುದು, ಮುಗ್ಧರು ಅಂತಲೂ ಕರೆಯಬಹುದು. ಹಾಗಾಗಿ ಕೊಲೆ ಮಾಡುವವರಿಗಿಂತಲೂ ಕೊಲೆಯನ್ನ ಮಾಡಿಸುವವರು, ಕೊಲೆಯ ಬಗ್ಗೆ ಕರೆ ಕೊಡುವವರು, ಕೊಲ್ಲಲಿಕ್ಕೆ ಕಡಿಲಿಕ್ಕೆ ಕರೆ ಕೊಡುವಂತಹ ದ್ವೇಷ ಭಾಷಣಕಾರರೇ ಹೆಚ್ಚು ಅಪಾಯಕಾರಿ ಅಂತ ನನಗೆ ಅನಿಸ್ತದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕೋಮು ಹಿಂಸೆಯನ್ನು ತಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಿದೆ. ಅದರ ನಂತರ ದಕ್ಷಿಣ ಕನ್ನಡಕ್ಕೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮತ್ತು ಅರುಣ್ ಕುಮಾರ್ ಅವರನ್ನು ಎಸ್ಪಿ ಅವರಾಗಿ ನೇಮಕ ಮಾಡ್ತಾರೆ. ಇವರಿಬ್ಬರು ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಈ ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಈ ಪೊಲೀಸ್ ಅಧಿಕಾರಿಗಳು ಇಲ್ಲಿ 36 ಜನರನ್ನ ಗಡೀಪಾರು ಮಾಡುವುದಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದಾರೆ. ಇದು ಅತ್ಯಂತ ಒಂದು ಉತ್ತಮ ಬೆಳವಣಿಗೆ ಮತ್ತು ದೀರ್ಘಕಾಲದವರೆಗೆ ಇಲ್ಲಿನ ಕೋಮು ಸಂಘರ್ಷವನ್ನ ನಿವಾರಿಸುವುದಕ್ಕೆ ಬೇಕಾದಂತಹ ಕ್ರಮ.